ಈಗ ದಕ್ಷಿಣ ಕನ್ನಡದಲ್ಲಿ ಕೋಳಿ ಅಂಕಕ್ಕೆ ಕಡಿವಾಣ ಹಾಕುವಂತ ಇದು ನಡೀತಾ ಇದೆ. ಪೊಲೀಸರು ಅದಕ್ಕೆ ಬಿಡ್ತಾ ಇಲ್ಲ. ಒಂದು ಕಡೆಯಿಂದ ಎಲ್ಲ ಹುಡುಕಾಟ ನಡೀತಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೆಯೇ ತುಳು ಏನು ನಾಡಿದೆ, ಯಾಕಂದರೆ ಮತ್ತು ತಲೆತಲಾಂತರಗಳನ್ನು ನಡೆದು ಬಂದಂತಹ ಪೊಲೀಸ್ ಕಟ್ಟ, ಅದಕ್ಕೆ ಈಗ ತಡೆ ಹೊಂದುವಂಥ ಪ್ರಕ್ರಿಯೆ ಯಾವ ರೀತಿ ಕರಡಿ ಜಾತ್ರೆಯಲ್ಲಿ ಕೂಡ ಉಳ್ಳಾಲಲ್ಲಿ ನೀವು ಮಾಡಿಸಿದ್ದೀರ. ಈಗ ಇದರ ಬಗ್ಗೆ ಒಂದು ದೀರ್ಘ ಚರ್ಚೆ ಕೂಡ ಆಗಿದೆ. ಇದರಲ್ಲಿ ಯಾರು ಸಂಘಟಕರು ಹೇಳ್ತಾರೆ, ಡಿಪಾರ್ಟ್ಮೆಂಟ್ ಹೇಳ್ತದೆ ಬೆಟ್ಟಿಂಗ್ ಮತ್ತು ಇದು ನಡೀತದೆ ಅಂತೇಳಿ ಗ್ಯಾಮ್ಲಿಂಗ್, ಅದನ್ನು ನಡೆಸೋರು ಹೇಳ್ತಾರೆ ಅದನ್ನು ಅವರು ಯಾರು ಅದನ್ನು ಮಾತ್ರ ಅವ್ರು ಬೇಕಾದ್ರೆ ಕ್ರಮ ತೆಕ್ಕೊಳ್ಳಿ, ಅವರನ್ನು ಇದನ್ನು ಸರಿಯಲ್ಲ ಅಂತೇಳಿ ಇವರು ಸಂಘಟಕರು ಅದು ಹಿಂದಿಂದೆಲ್ಲ ಬಂದದಂಥ ವಿಚಾರಗಳು. ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಇದಕ್ಕೆ ಯಾಕಂತ ಹೇಳಿದರೆ ಇದಕ್ಕೊಂದು ಸೂಕ್ತವಾದ ಒಂದು ನಿಯಮ ಇವತ್ತು ತರಬೇಕಾಗ್ತದೆ. ಈಗಲ್ಲ, ಇನ್ನು ಕಾಲ ಕೂಡ ಸಿಸ್ಟಮ್ಯಾಟಿಕ್ ಆಗಿದ್ದು ಸಂಸ್ಕೃತಿಗೆ ಪರಂಪರೆ ಉಳಿಬೇಕು ಹಿಡ್ಕೊಂಡು ಅದಕ್ಕೊಂದು ನಿಯಮವೇ ವಿಶ್ವಕೇತನ ಆ್ಯಕ್ಟ್ ರೂಲ್ಸ್. ಯಾಕಂದ್ರೆ ಒಟ್ಟಿಗೆ ಸೇರಿಕೊಂಡು ಕರಾವಳಿಯ ಶಾಸಕರೆಲ್ಲ ಸೇರಿಕೊಂಡು ಒಂದು ನಿರ್ಣಯ ತಗೊಂಡು ಸರ್ಕಾರದ ಅದಾದ್ರೆ ಈಗ ನಾವು ಚರ್ಚೆ ಮಾಡಿದೆ ಲಾ ಮಿನಿಸ್ಟರ್ ಮತ್ತು ನಮ್ಮ ಅಡ್ವೈಸರ್ ಟು ದಿ ಚೀಫ್ ಲಾ ಅಡ್ವೈಸರಿಗೆ ಮತ್ತು ಇಲಾಖೆಯವರು ಮಾತಾಡ್ತೀನಿ. ಚರ್ಚೆ ನಡೀತಾ ಇದೆ. ಈಗ ಸಮಸ್ಯೆ ನಮ್ಮ ಗಮನಕ್ಕೆ ಬಂದಿದೆ. ನಾನು ಇಲ್ಲಿ ಜಿಲ್ಲೆಯವನಾದ ಕಾರಣ ಅದಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಚಿವರಿದ್ದಾರೆ ಚರ್ಚೆ ನನ್ನ ಸಲಹೆ ಅವರಿಗೆ ಕೊಟ್ಟಿದ್ದೇನೆ. ಬಹುಶಃ ಮುಂದಿನ ಅದು ಬಗೆಹರಿಸುವುದಂತ ವಿಶ್ವಾಸ ನಮಗೆ ಇದೆ. ಈಗ ದಕ್ಷಿಣ ಕನ್ನಡದಲ್ಲಿ ಕೋಳಿ ಅಂಕಕ್ಕೆ ಕಡಿವಾಣ ಹಾಕುವಂತ ಇದು ನಡೀತಾ ಇದೆ. ಪೊಲೀಸರು ಅದಕ್ಕೆ ಬಿಡ್ತಾ ಇಲ್ಲ. ಒಂದು ಕಡೆಯಿಂದ ಎಲ್ಲ ಹುಡುಕಾಟ ನಡೀತಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೆಯೇ ತುಳು ಏನು ನಾಡಿದೆ, ಯಾಕಂದರೆ ಮತ್ತು ತಲೆತಲಾಂತರಗಳನ್ನು ನಡೆದು ಬಂದಂತಹ ಪೊಲೀಸ್ ಕಟ್ಟ, ಅದಕ್ಕೆ ಈಗ ತಡೆ ಹೊಂದುವಂಥ ಪ್ರಕ್ರಿಯೆ ಯಾವ ರೀತಿ ಕರಡಿ ಜಾತ್ರೆಯಲ್ಲಿ ಕೂಡ ಉಳ್ಳಾಲಲ್ಲಿ ನೀವು ಮಾಡಿಸಿದ್ದೀರ. ಈಗ ಇದರ ಬಗ್ಗೆ ಒಂದು ದೀರ್ಘ ಚರ್ಚೆ ಕೂಡ ಆಗಿದೆ. ಇದರಲ್ಲಿ ಯಾರು ಸಂಘಟಕರು ಹೇಳ್ತಾರೆ, ಡಿಪಾರ್ಟ್ಮೆಂಟ್ ಹೇಳ್ತದೆ ಬೆಟ್ಟಿಂಗ್ ಮತ್ತು ಇದು ನಡೀತದೆ ಅಂತೇಳಿ ಗ್ಯಾಮ್ಲಿಂಗ್, ಅದನ್ನು ನಡೆಸೋರು ಹೇಳ್ತಾರೆ ಅದನ್ನು ಅವರು ಯಾರು ಅದನ್ನು ಮಾತ್ರ ಅವ್ರು ಬೇಕಾದ್ರೆ ಕ್ರಮ ತೆಕ್ಕೊಳ್ಳಿ, ಅವರನ್ನು ಇದನ್ನು ಸರಿಯಲ್ಲ ಅಂತೇಳಿ ಇವರು ಸಂಘಟಕರು ಅದು ಹಿಂದಿಂದೆಲ್ಲ ಬಂದದಂಥ ವಿಚಾರಗಳು. ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಇದಕ್ಕೆ ಯಾಕಂತ ಹೇಳಿದರೆ ಇದಕ್ಕೊಂದು ಸೂಕ್ತವಾದ ಒಂದು ನಿಯಮ ಇವತ್ತು ತರಬೇಕಾಗ್ತದೆ. ಈಗಲ್ಲ, ಇನ್ನು ಕಾಲ ಕೂಡ ಸಿಸ್ಟಮ್ಯಾಟಿಕ್ ಆಗಿದ್ದು ಸಂಸ್ಕೃತಿಗೆ ಪರಂಪರೆ ಉಳಿಬೇಕು ಹಿಡ್ಕೊಂಡು ಅದಕ್ಕೊಂದು ನಿಯಮವೇ ವಿಶ್ವಕೇತನ ಆ್ಯಕ್ಟ್ ರೂಲ್ಸ್. ಯಾಕಂದ್ರೆ ಒಟ್ಟಿಗೆ ಸೇರಿಕೊಂಡು ಕರಾವಳಿಯ ಶಾಸಕರೆಲ್ಲ ಸೇರಿಕೊಂಡು ಒಂದು ನಿರ್ಣಯ ತಗೊಂಡು ಸರ್ಕಾರದ ಅದಾದ್ರೆ ಈಗ ನಾವು ಚರ್ಚೆ ಮಾಡಿದೆ ಲಾ ಮಿನಿಸ್ಟರ್ ಮತ್ತು ನಮ್ಮ ಅಡ್ವೈಸರ್ ಟು ದಿ ಚೀಫ್ ಲಾ ಅಡ್ವೈಸರಿಗೆ ಮತ್ತು ಇಲಾಖೆಯವರು ಮಾತಾಡ್ತೀನಿ. ಚರ್ಚೆ ನಡೀತಾ ಇದೆ. ಈಗ ಸಮಸ್ಯೆ ನಮ್ಮ ಗಮನಕ್ಕೆ ಬಂದಿದೆ. ನಾನು ಇಲ್ಲಿ ಜಿಲ್ಲೆಯವನಾದ ಕಾರಣ ಅದಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಚಿವರಿದ್ದಾರೆ ಚರ್ಚೆ ನನ್ನ ಸಲಹೆ ಅವರಿಗೆ ಕೊಟ್ಟಿದ್ದೇನೆ. ಬಹುಶಃ ಮುಂದಿನ ಅದು ಬಗೆಹರಿಸುವುದಂತ ವಿಶ್ವಾಸ ನಮಗೆ ಇದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.